ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ನಡೆಸಿ ಇದೀಗ ಕೈಕೊಟ್ಟು ನಾಪತ್ತೆಯಾಗಿರುವ ಪ್ರಕರಣದಲ್ಲಿ ಸಂತ್ರಸ್ತೆ ಯುವತಿ ಮಗುವಿಗೆ ಜನ್ಮ ನೀಡಿದ್ದು ಸಂತ್ರಸ್ತೆಯ ತಾಯಿ ಇದೀಗ ಮಗಳಿಗೆ ನ್ಯಾಯ ಕೊಡಿಸಲು ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಂತ್ರಸ್ತೆಯ ತಾಯಿ, ನನ್ನ ಮಗಳು ಮತ್ತು ಆರೋಪಿ ಕೃಷ್ಣ ಜೆ ರಾವ್ ಪ್ರೌಢಶಾಲೆಯಲ್ಲಿರುವಾಗಲೇ ಪರಸ್ಪರ ಪ್ರೀತಿಸ್ತಾ ಇದ್ರು. ಬಳಿಕದ ದಿನಗಳಲ್ಲಿಯೂ ಈ ಪ್ರೀತಿ ಮುಂದುವರೆದು ದೈಹಿಕ ಸಂಪರ್ಕದವರೆಗೂ ಸಾಗಿದೆ. ಆದರೆ ಮಗಳಿಗೆ ಗರ್ಭಿಣಿಯಾಗಿ 7 ತಿಂಗಳ ಬಳಿಕ ನಮಗೆ ವಿಚಾರ ತಿಳಿದಿದೆ ಎಂದರು. ಈ ವೇಳೆ ನಾನು ಯುವಕನ ತಂದೆ ಬಳಿ ಪ್ರಶ್ನಿಸಿದ್ದೇವೆ. ಅವರು ಅವತ್ತೇ ಇಬ್ಬರನ್ನು ಮದುವೆ ಮಾಡುವ ಭರವಸೆಯನ್ನೂ ನೀಡಿದ್ದರು. ಈ ವೇಳೆ ಆರೋಪಿ ಕೃಷ್ಣ ಜೆ ರಾವ್ ನನಗೆ ಕಾಲ್ ಮಾಡಿ ಮಗಳನ್ನ ಮದುವೆಯಾಗುವುದಿಲ್ಲ ಎಂದು ತಿಳಿಸಿದ್ದಾನೆ. ಒತ್ತಾಯ ಮಾಡಿದಲ್ಲಿ ನಾನು ಆತ್ಮಹತ್ಯೆ ಮಾಡುವುದಾಗಿಯೂ ಹೇಳಿ ಬೆದರಿಕೆ ಹಾಕಿದ್ದ. ಈ ಹಿನ್ನೆಲೆ ನಾವು ಆತನ ವಿರುದ್ಧ ದೂರು ನೀಡಲು ಪುತ್ತೂರು ಮಹಿಳಾ ಠಾಣೆಗೆ ಹೋಗಿದ್ದವು. ಆ ಸಂದರ್ಭದಲ್ಲಿ ಆರೋಪಿಯ ತಂದೆ ಕೂಡ ಠಾಣೆಗೆ ಬಂದಿದ್ದರು. ಆರೋಪಿಯ ತಂದೆ ಠಾಣೆಯಿಂದ ಶಾಸಕ ಅಶೋಕ್ ಕುಮಾರ್ ರೈಗೆ ಕಾಲ್ ಮಾಡಿದ್ದಾರೆ. ಬಳಿಕ ಶಾಸಕರು ನನ್ನ ಬಳಿ ಮಾತನಾಡಿದ್ದಾರೆ. ಕೇಸು ಹಿಂಪಡೆಯಿರಿ, ಹುಡುಗನ ಭವಿಷ್ಯದ ಪ್ರಶ್ನೆ ಎಂದು ಹೇಳಿದರು. ಇಬ್ಬರನ್ನೂ ಮದುವೆ ಮಾಡಿಸಿಕೊಡುವುದಕ್ಕೆ ಪ್ರಯತ್ನಿಸುವುದಾಗಿಯೂ ಹೇಳಿದರು. ಮದುವೆ ಮಾಡಿಕೊಡುವುದಾಗಿ ಠಾಣೆಯಲ್ಲಿ ಆರೋಪಿಯ ತಂದೆ ಮುಚ್ಚಳಿಕೆಯನ್ನೂ ಬರೆದುಕೊಟ್ಟಿದ್ದಾರೆ. ಜೂನ್ 23ಕ್ಕೆ ಆರೋಪಿಗೆ 21 ವರ್ಷ ತುಂಬಿತ್ತು. ಜೂನ್ 22ರಂದು ಆರೋಪಿ ನನಗೆ ಕಾಲ್ ಮಾಡಿ ನಿಮ್ಮ ಮಗಳನ್ನ ನಾನು ಮದುವೆಯಾಗುವುದಿಲ್ಲ ಎಂದು ತಿಳಿಸಿದ್ದಾನೆ. ಅಲ್ಲದೆ ಆತನ ತಾಯಿ, ನಿಮ್ಮ ಮಗಳನ್ನ ಆತನಿಗೆ ಮದುವೆ ಮಾಡುವ ಸಾಧ್ಯತೆಯೂ ಇಲ್ಲ ಎಂದು ಹೇಳಿ ಮಗುವನ್ನ ಅಬಾರ್ಷನ್ ಮಾಡಿ ತೆಗೆಸಿ ಅದಕ್ಕೆ ಬೇಕಾದ ಹಣವನ್ನ ಕೊಡುತ್ತೇವೆ ಎಂದು ಆರೋಪಿಯ ತಂದೆ ನಮಗೆ ಹೇಳಿದ್ದಾರೆ. ಆದರೆ ನಾವು ಅದಕ್ಕೆ ಒಪ್ಪಿಲ್ಲ. ಮಗು ಆರೋಪಿ ಕೃಷ್ಣ ಜೆ ರಾವ್ನದ್ದೇ ಎನ್ನುವುದಕ್ಕೆ ಎಲ್ಲಾ ಪುರಾವೆಗಳೂ ಇವೆ. ನಾವು ಮೊದಲಿನಿಂದಲೇ ಮಗುವಿನ DNA ಪರೀಕ್ಷೆ ಮಾಡಲು ಸಿದ್ಧರಿದ್ದೇವೆ. ಮಗುವಿಗೆ 3 ತಿಂಗಳು ಕಳೆದ ಬಳಿಕ DNA ಪರೀಕ್ಷೆ ನಡೆಸಲಾಗುತ್ತದೆ ಎಂದರು. ಮೊದಲು ಶಾಸಕ ಅಶೋಕ್ ಕುಮಾರ್ ರೈ ದೂರು ನೀಡಲು ಹೋದಾಗ ತಡೆದಿದ್ದರು. ಆದರೆ ಈಗ ನೀವು ದೂರು ನೀಡಿ ಎಂದು ಹೇಳಿದ್ದಾರೆ. ಇನ್ನು ಆರೋಪಿ ನಾಪತ್ತೆಯಾಗಿ 5 ದಿನ ಕಳೆದರೂ ಪೊಲೀಸರು ಆತನನ್ನ ಬಂಧಿಸಿಲ್ಲ. ಎಸ್ಪಿಯನ್ನು ಭೇಟಿ ಮಾಡಿ ನಮಗಾದ ಅನ್ಯಾಯದ ಬಗ್ಗೆ ತಿಳಿಸಿದ್ದೇವೆ. ಆದರೆ ಪೊಲೀಸ್ ಇಲಾಖೆ ಈ ಪ್ರಕರಣದಲ್ಲಿ ಸೈಲೆಂಟ್ ಆಗಿದೆ ಎಂದು ಅನಿಸ್ತಾ ಇದೆ ಎಂದರು. ಹಿಂದೂ ಪರ ಸಂಘಟನೆಗಳ ಮೊರೆ ಹೋಗಿದ್ದೇವೆ, ಆದರೆ ಅವರು ಯಾರೂ ಕೂಡ ನಮಗೆ ಸರಿಯಾಗಿ ಸ್ಪಂದಿಸಿಲ್ಲ. ಬೇರೆ ಕೋಮಿನ ಯುವತಿಯಾಗಿದ್ರೆ ಇಷ್ಟು ಹೊತ್ತಿಗೆ ಮದುವೆ ಮಾಡಿಸ್ತಾ ಇದ್ರು. ಆದರೆ ಈಗ ಅವರು ಸುಮ್ಮನಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಮಗಳನ್ನು ಲವ್ ಮಾಡಿ ನಂಬಿಸಿ ಮದುವೆ ಆಗ್ತೇನೆ ಅಂತ ಹೇಳಿ ನಂಬಿಸಿ ಅತ್ಯಾಚಾರ ಮಾಡಿ ಈಗ ತಲೆಮರೆಸಿಕೊಂಡಿದ್ದಾನೆ. ಅವರ ತಂದೆ ಸಮೇತ ನಮ್ಮ ಹತ್ರ ನಾನು FIR ಹಾಕಲಿಕ್ಕೆ ಹೋಗಿದ್ದೆ ತಂದೆ ಹತ್ರ ಹೇಳಿ. ಅವರು ನನಗೆ ಅದಕ್ಕೆ ಒಪ್ಪಲಿಲ್ಲ. ಮಗುವನ್ನು ತೆಗಿಸಿ ಅಂತ ಎಲ್ಲ ಕಡೆ ಹೇಳಿದೆ ಹೊರತು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಇವಾಗ ಮಗನನ್ನು ಮುಚ್ಚಿಟ್ಟಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಮಗಳಿಗೆ ಡೆಲಿವರಿಯಾಗಿ ಕೂತಿದ್ದಾಳೆ. ಮದುವೆ ಮಾಡಿಸ್ತೇನೆ ಅಂತೇಳಿ 23ಕ್ಕೆ ಹೇಳಿದರು. ಹುಡುಗನಿಗೆ 21 ವರ್ಷ ಆಗ್ತದೆ ಅಂತ ಸ್ಟೇಷನಲ್ಲಿ ಇದು ಕೊಟ್ಟಿದ್ದಾರೆ, ಮುಚ್ಚಳಿಕೆ ಪತ್ರ ಕೊಟ್ಟಿದ್ದಾರೆ. FIR ಹಾಕಬೇಡಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಅವನ ಇದು ಹೋಗ್ತದೆ, ಫ್ಯೂಚರ್ ಹೋಗ್ತದೆ ಅಂತ ಹೇಳಿ ನಮ್ಮನ್ನು ಹುಡುಗನ ತಂದೆ ಮತ್ತು ಅವರು ಶಾಸಕರಿಗೆ ಫೋನ್ ಮಾಡಿ ಶಾಸಕರು ಸಮೇತ ನನಗೆ ಹೇಳಿದ್ದಾರೆ, ಅಮ್ಮ FIR ತೆಗೀರಮ್ಮ, ಅವರು ರಿಜಿಸ್ಟರ್ ಮಾಡಿ ಕೊಡ್ತಾರಂತೆ, ಹುಡುಗನ ಭವಿಷ್ಯದ ಪ್ರಶ್ನೆ ತೆಗಿರಿ ಅಂತ ಹೇಳಿದ ಒಂದೇ ಇದಕ್ಕೆ ನಾನು ತೆಗೆದಿದ್ದೇನೆ. ಇವತ್ತು ನನಗೆ ಅವರ ಹತ್ರ ನ್ಯಾಯ ಕೇಳುವಾಗ ನನಗೆ ನ್ಯಾಯ ಸಿಗಲಿಲ್ಲ. ಹುಡುಗನನ್ನು ತಪ್ಪಿಸಿಟ್ಟಿದ್ದಾರೆ, ಖುದ್ದಾಗಿ ತಂದೆ ತಾಯಿಯೇ ತಪ್ಪಿಸಿಟ್ಟಿದ್ದಾರೆ. ಪೊಲೀಸ್ ಹತ್ರ FIR ಹಾಕ್ತೇನೆ, ಪೊಲೀಸರು ಇನ್ನೂ ಅದಕ್ಕೆ ಏನೂ ನಮಗೆ ಉತ್ತರ ಕೊಡಲಿಲ್ಲ, ಸ್ಲೋ ಮಾಡ್ತಿದ್ದಾರೆ, ಯಾಕೆ ಗೊತ್ತಿಲ್ಲ. ಈಗ ನನ್ನ ಮಗಳು ಡೆಲಿವರಿ ಆಗಿ ಕೂತಿದ್ದಾಳೆ, ಅವಳಿಗೆ ನ್ಯಾಯ ಬೇಕು ಸರ್. ಮಗುವನ್ನು ಹಿಡ್ಕೊಂಡು ಮುಂದೆ ಅವಳ ಪ್ರಪಂಚಕ್ಕೆ ಹೋಗಬೇಕಲ್ಲ. ಈಗ ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತೇಳಿ ತಪ್ಪಿಸಿಟ್ಟಿದ್ದಾರೆ. ಹುಡುಗನ ಕಡೆ DNA ರೆಡಿ ಇದ್ದೇವೆ ಸರ್. ನಾವು ಅದು ಅವತ್ತು ಹೇಳಿದಷ್ಟೇ, ಇವತ್ತು ಹೇಳುದಷ್ಟೇ. DNA ನಾವು ರೆಡಿ ಇದ್ದೇವೆ. DNA ಟೆಸ್ಟಿಗೆ ನ್ಯಾಯ ಸಿಗದೆ ನಾವು ಹೋರಾಡಲಿಕ್ಕೂ ರೆಡಿ ಇದ್ದೇವೆ, ಹೋರಾಟಕ್ಕೆ ಕೂತ್ಕೊಳ್ಳಿಕ್ಕೂ ರೆಡಿ ಇದ್ದೇವೆ. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಹಿಂದೂ ಸಂಘಟನೆಗಳು ಇದೆ, ನಮಗೆ ಇದು ಕೊಟ್ಟಿದ್ದಾರೆ, ನಾವು ಇದ್ದೇವೆ ನಿಮ್ಮ ಒಟ್ಟಿಗೆ ಅಂತ ಹೇಳಿದ್ದಾರೆ. ಆದ ಕಾರಣ ನಾವು ಯಾವ ಸಂಘಟನೆಗೂ ನಾವು ರೆಡಿ ಇದ್ದೇವೆ ಅಷ್ಟೇ. ನಾವಿಷ್ಟೇ ಹೇಳೋದು, ಒಂದು ಹಿಂದೂಗಳು ನಮಗೆ ನ್ಯಾಯ ಕೊಡಿಸದಿದ್ದರೆ ಇದೆಲ್ಲ ಯಾಕೆ ಸರ್? ಈ ಸಂಘಟನೆಗಳೆಲ್ಲ ಯಾಕೆ? ಅನ್ಯ ಕಾರ್ಮಿಕರಾದರೆ ಮದುವೆ ಆದ ಕೂಡಲೇ, ಹಿಂದೂ ಹುಡುಗಿ ಮದುವೆ ಆದ ಕೂಡಲೇ ಬೇಗ ಹೋಗಿ ಇಡಿಸಿ ಮದುವೆ ಮಾಡಿಸ್ತಾರೆ. ಈ ಹಿಂದೂಗಳಿಗೆ ಇವರಿಗೆ ಕರ್ಕೊಂಡು ಬಂದು ಮದುವೆ ಮಾಡಿಸ್ಲಿಕ್ಕೆ ಇನ್ನೂ ಆಗಲಿಲ್ವಾ? ನಾನು ಎಷ್ಟೋ ಸಲ ಕೇಳ್ಕೊಂಡಿದ್ದೇನೆ ಎಲ್ಲರ ಹತ್ರ. ಎಲ್ಲರೂ ನೋಡುವಮ್ಮ ಮಾತಾಡ್ತೇವೆ ಅಂತ ಅಲ್ಲ ಹೇಳುವುದೇ ಹೊರತು ಇಷ್ಟುವರೆಗೆ ನನ್ನ ಮಗಳಿಗೆ ಯಾರೂ ನ್ಯಾಯ ಕೊಡಿಸಲಿಲ್ಲ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಸರ್, ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ನನ್ನ ಮಗಳಿಗೆ ನ್ಯಾಯ ಬೇಕು.